ಮಾಜಿ ಶಾಸಕ ಡಾಕ್ಟರ್ ರಫೀಕ್ ಅಹಮದ್ ಸ್ನೇಹಕೂಟ ವತಿಯಿಂದ ಗರ್ಭಿಣಿಯರಿಗೆ ಹಾಗೂ ವಿಕಲಚೇತನರಿಗೆ 2 ಆಟೋಗಳಲ್ಲಿ ಉಚಿತ ಪ್ರಯಾಣ ಕಲ್ಪಿಸುವ ಕಾರ್ಯಕ್ಕೆ ಮಾಜಿ ಶಾಸಕ ಡಾಕ್ಟರ್ ರಫೀಕ್ ಅಹಮದ್ ಚಾಲನೆ ನೀಡಿದರು. ಈ ವೇಳೆ ಮಾತನಾಡಿದ ಅವರು, ಗೋಕುಲ ಬಡಾವಣೆಯ ಗಂಗರಾಜು ಹಾಗೂ ನಗರಸಭೆ ಅಧ್ಯಕ್ಷ ರಾಜುರವರ ಸಂಗಡಿಗರ ಸಹಾಯದಿಂದ ಇವತ್ತು 2 ಆಟೋಗಳಲ್ಲಿ ಚಾಲಕರಾದ ಶಿವಕುಮಾರ್ ಮತ್ತು ನಾರಾಯಣ್ ರವರು ಉಚಿತವಾಗಿ ಗರ್ಭಿಣಿಯರಿಗೆ ಹಾಗೂ ವಿಕಲಚೇತನರಿಗೆ ಉಚಿತ ಸೇವೆಯನ್ನು ಕೊಡಲು ಮುಂದೆ ಬಂದಿದ್ದಾರೆ. ಈ ಸೇವೆಯನ್ನು ಇವತ್ತಿನಿಂದ ಪ್ರಾರಂಭ ಮಾಡಿದ್ದಾರೆ ಎಂದು ತಿಳಿಸಿದರು. ಈ ಇಬ್ಬರು ಆಟೋ ಚಾಲಕರಿಗೆ ಅಭಿನಂದನೆ ಸಲ್ಲಿಸುತ್ತೇನೆ. ಈಗಿನ ಕಾಲದಲ್ಲಿ ಈ ರೀತಿಯ ಸೇವೆ ಮಾಡುತ್ತಿರುವುದು ಬಹಳ ಕಡಿಮೆ. ಅದರಲ್ಲೂ ಇಬ್ಬರು ಆಟೋ ಚಾಲಕರು ಸಮಾಜ ಸೇವೆಗೆ ಮುಂದೆ ಬಂದಿದ್ದಾರೆ. ಇಂತಹ ಸೇವೆ ಗರ್ಭಿಣಿಯರಿಗೆ ಮತ್ತು ವಿಕಲಚೇತನರಿಗೆ ಬಹಳ ಅವಶ್ಯಕವಾಗಿದೆ ಎಂದು ಹೇಳಿದರು. ಉಚಿತವಾಗಿ ಆಸ್ಪತ್ರೆಗೆ ಕರೆದುಕೊಂಡು ಹೋಗುವ ಕೆಲಸವನ್ನು ನಾವು ಮಾಡುತ್ತೇವೆ ಎಂದು ಅವರು ಖುದ್ದಾಗಿ ಮುಂದೆ ಬಂದು ಈ ಸೇವೆಯನ್ನು ಮಾಡುತ್ತಿದ್ದಾರೆ. ಅವರಿಗೆ ನಮ್ಮ ಎಲ್ಲರ ಪರವಾಗಿ ಅಭಿನಂದನೆ ಸಲ್ಲಿಸಿ ಇಂತಹ ಸೇವೆಗಳನ್ನು ಇನ್ನು ಬಹಳಷ್ಟು ಜನ ಮಾಡಿ ಇನ್ನು ಹೆಚ್ಚಿನ ಸ್ಫೂರ್ತಿ ಕೊಡಲಿ ಎಂದು ನಾವು ಕೇಳಿಕೊಳ್ಳುತ್ತೇವೆ ಎಂದ ಅವರು, ಈ ಕಾರ್ಯದಲ್ಲಿ ತೊಡಗಿರುವ ನಮ್ಮ ಎಲ್ಲಾ ಕಾಂಗ್ರೆಸ್ ಪಕ್ಷದ ಮುಖಂಡರಿಗೆ ಅಭಿನಂದನೆ ಸಲ್ಲಿಸುತ್ತೇನೆ ಎಂದರು. ವರದಿ ಎಎನ್ ಪೀರ್, ತುಮಕೂರು. ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರಾದ ರಾಜು ಅವರು ಹಾಗೂ ಗೋಕುಲ್ ಬಡಾವಣೆ ಮುಖಂಡರಾದ ರಘು ಅವರು ಹಾಗೂ ಅವರ ಸಂಗಡಿಗರ ಸಹಯೋಗದಿಂದ ಇವತ್ತು 2 ಆಟೋಗಳನ್ನು ಆಟೋ ಚಾಲಕರಾದ ಶಿವಕುಮಾರ್ ಅವರು ನಾರಾಯಣರವರು ಉಚಿತವಾಗಿ ಗರ್ಭಿಣಿಯರಿಗೆ ಹಾಗೂ ವಿಕಲಚೇತನರಿಗೆ ಸೇವೆಯನ್ನು ಕೊಡೋಕ್ಕೆ ಮುಂದೆ ಬಂದು ಅವರು ಈ ಸೇವೆಯನ್ನು ಇವತ್ತಿನಿಂದ ಪ್ರಾರಂಭ ಮಾಡಿದ್ದಾರೆ. ನಾನು ಮೊದಲನೇದಾಗಿ ಈ ಇಬ್ಬರು ಆಟೋ ಚಾಲಕರಿಗೆ ಅಭಿನಂದನೆಗಳನ್ನು ಈ ಸಂದರ್ಭದಲ್ಲಿ ಸಲ್ಲಿಸೋಕ್ಕೆ ಬಯಸ್ತಾ ಇದ್ದೀನಿ. ಈಗಿನ ಕಾಲದಲ್ಲಿ ಇಂತಹ ಒಂದು ಸೇವೆ ಮಾಡುತ್ತಾ ಇರೋದು ಬಹಳ ಕಡಿಮೆ. ಅದಕ್ಕೆ ಕೂಡ ಇವತ್ತು ಈ ಇಬ್ಬರು ಆಟೋ ಚಾಲಕರು ಮುಂದೆ ಬಂದು ಯಾಕಂದರೆ ಗರ್ಭಿಣಿಯರಿಗೆ ಹಾಗೂ ವಿಕಲಚೇತನರಿಗೆ ಬಹಳ ಅವಶ್ಯಕತೆವಾದದ್ದು. ಉಚಿತವಾಗಿ ಅವರು ಆಸ್ಪತ್ರೆಗೆ ಕರೆದುಕೊಳ್ಳುವಂಥ ಒಂದು ವ್ಯವಸ್ಥೆನ ನಾವು ಮಾಡ್ತೀವಿ ಅಂತ ಹೇಳ್ಬಿಟ್ಟು ಅವರೇ ಮುಂದೆ ಖುದ್ದಾಗಿ ಅವ್ರ ಮುಂದೆ ಬಂದು ಈ ಸೇವೆಯನ್ನು ಮಾಡ್ತಾಯಿದ್ದಾರೆ. ಅವರಿಗೆ ನಮ್ಮೆಲ್ಲರ ಪರವಾಗಿ ತುಮಕೂರಿನ ನಾಗರಿಕರು ಹಾಗೂ ನಮ್ಮೆಲ್ಲರ ಪರವಾಗಿ ಅಭಿನಂದನೆ ಸಲ್ಲಿಸಿ ಇಂತಹ ಸೇವೆಗಳನ್ನು ಇನ್ನೂ ಬಹಳಷ್ಟು ಜನ ಮಾಡಿ ನಮಗೆಲ್ಲರಿಗೂ ಇನ್ನೂ ಹೆಚ್ಚಿನ ಸ್ಫೂರ್ತಿ ಕೊಡಲಿ ಜನತೆಗೆ ಅಂತ ಹೇಳ್ಬಿಟ್ಟು ನಾನು ಅವರು ಕೂಡ ಮನವಿ ಮಾಡಿಕೊಂಡು ಮತ್ತೊಮ್ಮೆ ನಮ್ಮ ಈ ಕಾರ್ಯದಲ್ಲಿ ತೊಡಗಿರುವಂಥ ಎಲ್ಲ ನಮ್ಮ ಕಾಂಗ್ರೆಸ್ ಪಕ್ಷದ ಮುಖಂಡರಿಗೆ ಅಭಿನಂದನೆಗಳನ್ನು ಸಲ್ಲಿಸೋಕ್ಕೆ ಬಯಸ್ತಾ ಇದ್ದೇನೆ. ಅವ್ರನ್ನ ಹೆಂಗೆ ಕಾಂಟ್ಯಾಕ್ಟ್ ಮಾಡಬೇಕು ಸರ್? ಫೋನ್ ನಂಬರ್ ಆಟೋ ಹಿಂದ್ಗಡೆ ಫೋನ್ ನಂಬರ್ ಎಲ್ಲ ಕೊಟ್ಟಿದ್ದಾರೆ. ಯಾರಿಗೂ ಕೂಡ ಇದರ ಅವಶ್ಯಕತೆ ಇದ್ದರೆ ಅವರು ಫೋನ್ ಮಾಡಿದ್ರೆ ಸಿಟಿ ತುಮಕೂರು ನಗರಕ್ಕೆ ಸೀಮಿತವಾಗಿ ಫೋನ್ ಮಾಡಿದರೆ ಅವರು ಕೂಡಲೇ ಆ ಜಾಗದಲ್ಲಿ ಅವರು ಹೋಗ್ತಾರೆ. ಫೋನ್ ನಂಬರ್ ಹೇಳೋದು ಒಳ್ಳೆಯದು. ನಿಮ್ಮ ಫೋನ್ ನಂಬರ್ ಹೇಳ್ಬಿಡಿ. 99 ನಮ್ಮ ಹೆಸರು ನಾರಾಯಣ ಆಟೋ 9916507541. ನಿಮ್ಮ ಹೆಸರು ಶಿವಕುಮಾರ್ 9060809171.